ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತಿನ ಸಂಚಿಕೆಯಲ್ಲಿ ನಾವು ದೇರಳಕಟ್ಟೆಯ ಯನಪಯ್ಯ ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥೋಡಾಂಟಿಕ್ಸ್ ಅಥವಾ ವಕ್ರದಂತ ಚಿಕಿತ್ಸೆಯ ಬಗ್ಗೆ ನುರಿತ ತಜ್ಞರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಯನಪಯ್ಯ ಡೆಂಟಲ್ ಕಾಲೇಜಿನ ಪ್ರೊಫೆಸರ್ ಹಾಗೆ HOD ಆಗಿರುವಂತಹ ಡಾಕ್ಟರ್ ಸಂದೀಪ್ ಶೆಟ್ಟಿ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು. ಡಾಕ್ಟರ್, ಈ ವಕ್ರದಂತ ತಜ್ಞರು ಅಥವಾ ಆರ್ಥೋಡಾಂಟಿಸ್ಟ್ ಅಂತ ಹೇಳ್ತೀವಿ, ಅಂದರೆ ಯಾರು ಡಾಕ್ಟರ್? ಆರ್ಥೋಡಾಂಟಿಸ್ಟ್ ಅಂದರೆ ನಾವೀಗ ಪೇಷಂಟ್ಸ್ನವ್ರು ತುಂಬ ಬರ್ತಾರೆ, ಅವ್ರದ್ದು ಹಲ್ಲು ಸರಿ ಇರುವುದಿಲ್ಲ, ಕ್ರಿಕೆಟ್ ಇರ್ತದೆ ಅಂತ ಹೇಳ್ತಾರೆ, ಹಲ್ಲು ಮುಂದೆ ಉಂಟು, ಸರಿ ಮಾಡಬೇಕು, ಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆರ್ಥೋಡಾಂಟಿಸ್ಟ್ ಆರ್ ದೋಸ್ ಪೀಪಲ್ ಇದು ಸ್ಪೆಷಲಿಸ್ಟ್ ಟು ಕರೆಕ್ಟ್ ದೀಸ್ ಅಲೈನ್ಮೆಂಟ್ಸ್ ಆರ್ ದೀಸ್ ಮ್ಯಾಲ್ಫಾರ್ಮಿಟೀಸ್. ಹಾಗೆ ಡಾಕ್ಟರ್, ನೀವು ಈ ಒಂದು ಆರ್ಥೋಡಾಂಟಿಕ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ? ಸೊ ಈಗ ನಾನು ಇಲ್ಲಿದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದೇನೆ. ನಾನು ಇದು ಇನ್ಸ್ಟಿಟ್ಯೂಷನ್ ಸೇರಿದ 1996 ಆ್ಯಸ್ ಅ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್. ಆಫ್ಟರ್ ದ್ಯಾಟ್ ನಾನಿಲ್ಲಿ ಜಾಬ್ ಇಲ್ಲಿ ಸೇರಿದೆ ಆ್ಯಸ್ ಎನ್ ಅಸಿಸ್ಟೆಂಟ್ ಪ್ರೊಫೆಸರ್. ಐ ಗಾಟ್ ಪ್ರಮೋಟೆಡ್ ಆ್ಯಂಡ್ ಐ ಹ್ಯಾವ್ ಬೀನ್ ಹಿಯರ್ ಲಾಸ್ಟ್ 24-25 ವರ್ಷದಿಂದ ಇದ್ದೇನೆ. ಸೊ ನೌ ಐ ಆಮ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಐ ಆಮ್ ಆಲ್ಸೋ ಪರ್ಸೂಯಿಂಗ್ ಮೈ PhD in this department. I have taken up various responsibilities. I am also involved in idu naventa helte collaboration program. So namdondu collaboration we are having with University of North Carolina. It's one of the tumba old university dental schools America dalli, one of the oldest dental schools. Our jotege plus namdu Australia dalli ondu ಯೂನಿವರ್ಸಿಟಿ ಆಲ್ಸೋ ನಮಗೆ ಒಂದು ಕೊಲಾಬ್ರೇಷನ್ ಉಂಟು. ಸೊ ಅವ್ರದ್ದು ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ, ನಮ್ಮದು ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ನಾವೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಉಂಟು. ಹಾಗಾದರೆ ಈ ಒಂದು ವಕ್ರದಂತ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಸರಿಯಾದ ವಯಸ್ಸು ಯಾವುದು ಡಾಕ್ಟರ್? ನಾವು ಯೂಶ್ವಲಿ ನಮ್ಮದು ಪೇಷಂಟ್ಸ್ ತುಂಬ ಪೇಷಂಟ್ಸ್ ಬಂದು ಕೇಳ್ತಾರೆ, 13 ವರ್ಷ ಆಗಲಿಲ್ಲ, ಸ್ಟಾರ್ಟ್ ಮಾಡ್ಬೋದಾ? ಮೊದಲದು ಕಾನ್ಸೆಪ್ಟ್ ಹಾಗೆ ಇತ್ತು, ಈಗ ಹಾಗೆ ಅಲ್ಲ. ಈಗ ನಾವು ಹಲ್ಲು ಮಾತ್ರ ಅಲ್ಲ, ಅದರದ್ದು ದವಡೆ ಸಹ ಇಲ್ಲ, ಇದರ ಕೆಳಗಡೆ ದವಡೆ ಇಲ್ಲ ಮೇಲೆದ ದವಡೆ ಸಹ ನಾವು ಕರೆಕ್ಟ್ ಮಾಡ್ತೇವೆ. ಸೊ ಫಾರ್ ದ್ಯಾಟ್ ದ ರೈಟ್ ಏಜ್, ಅದರದ್ದು ಕರೆಕ್ಟ್ ಏಜ್ ಅಂದರೆ ಗ್ರೋಯಿಂಗ್ ಏಜಲ್ಲಿ ನಾವು ಅದನ್ನು ಸರಿ ಮಾಡ್ಬೋದು, ಅದನ್ನು ಬೇರೆ ಅಪ್ಲಯನ್ಸ್ಗಳು. ಸೊ ನಮ್ಮದು ಫೌಂಡೇಶನ್ ಕರೆಕ್ಟ್ ಇದ್ದರೆ ಅದ ನಂತರ ಹಲ್ಲನ್ನು ನಾವು ಮತ್ತೆ ಸಹ ಸರಿ ಮಾಡ್ಬೋದು. ಆದರೆ ಸ್ಕೆಲೆಟಲ್ ಕರೆಕ್ಷನ್ಸ್ ಫಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈ ಅಲೈನರ್ಸನ್ನು ಬಳಕೆ ಮಾಡೋದನ್ನು ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಅಲೈನರ್ಸ್ ಅಂದರೆ ಏನು ಡಾಕ್ಟರ್? ಸೊ ನಾವು ಈ ಟೀತ್ ಅಲೈನ್ಮೆಂಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಮೊದಲೆಲ್ಲ ತೆಗೆಯೋದು ಹಾಕೋದು ಅಪ್ಲಯನ್ಸಲ್ಲಿ ಮಾಡ್ತಾಯಿದ್ರು, ಮತ್ತು ಫಿಕ್ಸ್ಡ್ ಅಪ್ಲಯನ್ಸ್ ಬಂತು. ಸೊ ಅದರದ್ದು ಸಹ ಒಂದು ಅಡ್ವಾಂಟೇಜ್ ಉಂಟು, ಫಿಕ್ಸ್ಡ್ ಅಪ್ಲಯನ್ಸ್ದು ಸಹ ಒಂದು ಅಡ್ವಾಂಟೇಜ್ ಉಂಟು. ಆದರೆ ಅದರದ್ದು ಡಿಸಡ್ವಾಂಟೇಜ್ ಸಹ ಉಂಟು. ಯಾಕಂದರೆ ಕಾಣ್ತದೆ, ಸೊ ಜಾಬ್ ಹೋಗಿ ಕಾಣ್ತದೆ, ಸ್ವಲ್ಪ ನೋವು ಜಾಸ್ತಿ, ಚುಚ್ತದೆ, ಅದೆಲ್ಲ ಡಿಸಡ್ವಾಂಟೇಜ್ ಸ್ವಲ್ಪ ಉಂಟು. ಈ ಅಲೈನರ್ಸ್ ಅಂದರೆ ಈ ಪ್ಲಾಸ್ಟಿಕ್ ಟ್ರೇಸ್. ಸೊ ಈ ಪ್ಲಾಸ್ಟಿಕ್ ಟ್ರೇಸ್ ಎವ್ರಿ 14 ಡೇಸಲ್ಲಿ ಪೇಷಂಟ್ ಚೇಂಜ್ ಮಾಡಬೇಕು. ಮತ್ತು ಅದರದ್ದು ಅಡ್ವಾಂಟೇಜ್ ಏನಂದರೆ ಪೇಷಂಟ್ನವರಿಗೆ ಏನು ಬೇಕಾದರೆ ತಿನ್ಬೋದು. ಫಿಕ್ಸ್ಡ್ ಆರ್ಥೋಡಾಂಟಿಕ್ಸಲ್ಲಿ ಪೇಷಂಟ್ನವರಿಗೆ ನಾವು ಹೇಳ್ತೇವೆ ಏನು ತಿನ್ನಬೇಕು, ಗಟ್ಟಿದು ಮತ್ತು ಸ್ಟಿಕ್ಕಿ ಫುಡ್ ತಿನ್ನಬಾರ್ದು. ಅಲೈನರ್ಸಲ್ಲಿ ಅವ್ರು ತೆಗೆಯೋದು ಏನು ಬೇಕಾದರೆ ತಿನ್ಬೋದು. ಸೊ ಅಲೈನರ್ಸ್, ಕ್ಲಿಯರ್ ಅಲೈನರ್ಸ್, ಅದು ಯಾರಿಗೆ ಸಹ ಗೊತ್ತಾಗೋದಿಲ್ಲ ನೀವು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಇನ್ವಿಸಿಬಲ್. ಸೊ ದೇ ಬೇಸಿಕಲಿ ಇಟ್ಸ್ ಅ ಇನ್ವಿಸಿಬಲ್ ಟ್ರೀಟ್ಮೆಂಟ್ ಪ್ಲ್ಯಾನ್. So ಈ aligners they come in different companies. So aligners is a company, whereas there are ಬೇರೆ companies ಉಂಟು, like Invisalign, Clear Correct, ಮತ್ತು RTS. So ನಮ್ಮದು ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ we are collaborated with Clear Correct. That's from a Strawman group. They are also based in America. ಸೊ ಅವರು ಇಲ್ಲಿ ಬಂದು ಕರ್ನಾಟಕದಲ್ಲಿ ದೇ ಆರ್ ಅಸೋಸಿಯೇಟ್, ದೇ ಹ್ಯಾವ್ ಡನ್ ಅ ಕೊಲಾಬ್ರೇಷನ್ ವಿತ್ ಅಸ್ ಆ್ಯಂಡ್ ದೇ ಡೂ ಕೋರ್ಸಸ್ ಓವರ್ ಹಿಯರ್. ಸೊ ನಮಗೆ ಖಾಲಿ ಮಂಗಳೂರಲ್ಲಿ ಅಲ್ಲ, ಬೇರೆ ಕಡೆಯಿಂದ ಸಹ ಸ್ಟೂಡೆಂಟ್ಸ್ ಬಂದು ಈ ಕೋರ್ಸಿಗೆ ಬರ್ತಾರೆ. ಸೊ ಅದೊಂದು 3-4 ಮಾಡ್ಯೂಲಲ್ಲಿ ಮಾಡ್ತೇವೆ. ಮತ್ತು ಅದನ್ನು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಲಾಸ್ಟ್ಗೆ ಎಕ್ಸಾಮ್ ಕೊಟ್ಟು ಈ ಮಕ್ಕಳಿಗೆ ದೆನ್ ವಿ ಸರ್ಟಿಫೈ ದೆಮ್ ಆಲ್ಸೋ. ಸೊ ದೇ ಹ್ಯಾವ್ ಅ ಸರ್ಟಿಫಿಕೇಟ್ ಅಟ್ ದಿ ಎಂಡ್ ಆಫ್ ದ ಪ್ರೋಗ್ರಾಮ್. ಹಾಗಾದರೆ ಈ ಅಲೈನರ್ಸನ್ನು ಎಷ್ಟು ಸಮಯದವರೆಗೆ ಬಳಸಬೇಕು ಡಾಕ್ಟರ್? ಸೊ ಲೈಕ್ ಐ ಸೆಡ್, ಈ ಎಲ್ಲ ಅಲೈನರ್ಸ್ ಒಂದೇ ಟೈಮಲ್ಲಿ ನಾವು ವಾಟ್ ಇಂಪಾರ್ಟೆನ್ಸ್ ನಾವು ಯಾವ್ದು ಕೊಡೋದು, ಆ್ಯಕ್ಚುಲಿ ಟೈಮಿಗೆ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ವಿ ಗಿವ್ ಇಂಪಾರ್ಟೆನ್ಸ್ ಟು ಫಿನಿಶಿಂಗ್. ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಟೈಮ್. ಸೊ ಈ ಅಲೈನರ್ಸಲ್ಲಿ ಸಹ ಡಿಪೆಂಡ್ ಆಗ್ತದೆ.
ಒಂದೊಂದು ಪೇಷಂಟಿಗೆ ಎಷ್ಟು ಮ್ಯಾಲಕ್ಲೂಷನ್ ಉಂಟು, ಎಷ್ಟು ಸಿವಿಯರಿಟಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಯೂಶಲಿ ಇನ್ ಅವರ್ ವಿತ್ ಅಲೈನರ್ಸ್ 0.25 ಮಿಲಿಮೀಟರ್ದು ಮೂವ್ಮೆಂಟ್ ಆಗೋದು ಒಂದೊಂದು ಅಲೈನರ್ ಸೆಟ್ಟಲ್ಲಿ. ಸೊ ಇಟ್ ಡಿಪೆಂಡ್ಸ್, ನಿಮ್ಮದು ಸಿವಿಯರಿಟಿ ಜಾಸ್ತಿ ಇದ್ದರೆ ವಿ ಮೈಟ್ ಗಿವ್ ಯು ಅಪ್ ಟು 50 to 80 ಅಲೈನರ್ ಸೆಟ್ಸ್ ಆಲ್ಸೋ. ಸೊ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಬೇಸಿಕಲಿ ಇಫ್ ಯು ಆಸ್ಕ್ ಮೀ, ಒಂದು 12 to 18 ಮಂತ್ಸ್, 12-18 ತಿಂಗಳದ್ದು ಟ್ರೀಟ್ಮೆಂಟ್ ಬೇಕೇ ಬೇಕು. ಮತ್ತು ಆದ ನಂತರ ಸಪೋಸಿಂಗ್ ಇಫ್ ವಿ ಆಸ್ ಆರ್ಥೋಡಾಂಟಿಸ್ಟ್ ಫೀಲ್ ದಟ್ ಮೋರ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಅಚೀವ್ಡ್, ಫಿನಿಶಿಂಗ್ ಇನ್ನೂ ಜಾಸ್ತಿ ಆಗುತ್ತೆ, ದೆನ್ ವಿ ಆ್ಯಡ್ ಆನ್ ಟು ದೋಸ್ ಅಲೈನರ್ಸ್ ಆ್ಯಂಡ್ ಗಿವ್ ಮೋರ್ ಅಲೈನರ್ಸ್ ಟು ದ ಪೇಷಂಟ್ ಟು ಗೆಟ್ ಅ ಬೆಟರ್ ಫಿನಿಶ್. ಸೊ ಬೇಸಿಕಲಿ ಫಾರ್ ಅಸ್ ಒನ್ ಇಸ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್, ಮತ್ತು ನಮಗೆ ಸಹ ಆಗಬೇಕು ದಟ್ ಟ್ರೀಟ್ಮೆಂಟ್ ಸರಿಯಾಗಿದೆ. ಸೊ ಇಟ್ ಶುಡ್ ಬಿ ಅ ಸ್ಟೇಬಲ್ ಟ್ರೀಟ್ಮೆಂಟ್, ರಿಲ್ಯಾಪ್ಸ್ ಆಗಬಾರ್ದು. ಓಕೆ, ಹಾಗೆ ಈ ಅಲೈನರ್ಸ್ ತುಂಬ ದುಬಾರಿ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ಜನರಿಗೆ ಇದನ್ನು ಅಫೋರ್ಡ್ ಮಾಡ್ಬೋದು ಡಾಕ್ಟರ್? ನೋಡಿ, ಸಿ ವಾಟ್ ಐ ವುಡ್ ಸೇ ಇಸ್ ಮೋರ್ ದೆನ್ ಎಕ್ಸ್ಪೆನ್ಸಿವ್, it gives you a better, in the results. Better result in the sense you have self-confidence in yourself when you're presenting yourself. ನೀವು ಈಗ ಒಂದು ಫ್ರಂಟ್ ಡೆಸ್ಕಲ್ಲಿ ಒಂದು ಕೆಲಸದಲ್ಲಿ ಇದ್ದೀರಾ, ವೆನ್ ಯು ಆರ್ ವೇರಿಂಗ್ ಅಲೈನರ್ಸ್ ನೋಬಡಿ ನೋಸ್, ಪೀಪಲ್ ಎಕ್ಸೆಪ್ಟ್ ಯು, ಅದರ್ವೈಸ್ ಈಗ ಈ ಏರೋಸ್ಟ್ರೆಸ್ನವ್ರು ಏನಾದರೂ ಹಾಗೆ ಇರ್ಬೋದು, ಅವರನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಇಫ್ ದೇ ಹ್ಯಾವ್ ಬ್ರೇಸಸ್. ಯೂಶ್ವಲಿ ಪೀಪಲ್ ಲುಕ್, ನಾವು ನೋಡುವಾಗ ಅವ್ರಿಗೆ ಅದು ಗಲೀಜಿ ಕಾಣ್ತದೆ ನೋಡುವಾಗ ಸಹ, ಅವ್ರು ಮೇಂಟೈನ್ ಮಾಡಲಿಲ್ಲ ಅಂದರೆ. ಆದರೆ ಈ ಅಲೈನರ್ಸಲ್ಲಿ ಯಾರಿಗೆ ಗೊತ್ತಾಗೋದಿಲ್ಲ ನಿಮಗೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮತ್ತು ನಿಮ್ಮ ಪೇಷಂಟ್ನವ್ರದ್ದು ಕಂಫರ್ಟ್ ಲೆವೆಲ್ ಮಚ್ ಬೆಟರ್ ದೆನ್ ದಿ with fixed appliances. Expensive, yes, it is expensive, ಯಾಕಂದರೆ ಅದು ಮೆಟೀರಿಯಲ್ ಇಟ್ಸ್ ಅ ನ್ಯೂ ಮೆಟೀರಿಯಲ್. ಸಮ್ ಕಂಪನೀಸ್ ಹ್ಯಾವ್ ಪೇಟೆಂಟೆಡ್, ಅದನ್ನು ಪೇಟೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇಟ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಎಸ್, ಬಟ್ ದ ರಿಸಲ್ಟ್ಸ್ ಆರ್ ಡೆಫಿನೆಟ್ಲಿ ಗುಡ್. And so that now in our college, since we have a collaboration with Clear Correct, ಅವ್ರು ನಮಗೋಸ್ಕರ they give us a 40% discount. So with that we have lot of patients coming in, ಇದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅವ್ರು ತುಂಬ ಬರ್ತಾ ಇದ್ದಾರೆ. ಪೇಷಂಟ್ಸ್ ಸಹ ಬರ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಯಾರಿಗೆ ಟ್ರೈನಿಂಗ್ ಬೇಕು ಅವ್ರು ಸಹ ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನಮ್ಮದು ಕಾಲೇಜಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕಾಲೇಜ್ ಎಷ್ಟಾಗಿದೆ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟಿಗೆ ನಾವು ಅಕಾಮಿಡೇಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ಪ್ರೋಗ್ರಾಮಿಗೆ. ಡಾಕ್ಟರ್, ನಿಮ್ಮ ಸಾಧನೆಗಳ ಬಗ್ಗೆ ಹೇಳ್ಬೋದಲ್ಲ? ನೋಡಿ, ನಾನು ಮೊದಲು ಹೇಳಿದಾಗೆ ನಾನು ಈ ಡಿಪಾರ್ಟ್ಮೆಂಟ್, ಈ ಕಾಲೇಜಿಗೆ ಸೇರಿದ್ದು 1996ಅಲ್ಲಿ. ಸೊ ಸಿನ್ಸ್ ದೆನ್ I was basically only into academics and teaching students. But lately I have developed some interest in innovation. ನಾನೊಂದು ಡಿವೈಸ್ ಮಾಡ್ತಾ ಇದ್ದೇನೆ. ಯಾವುದರಲ್ಲಿ ಅಂದರೆ ಈ ಮೇಲೆದು ಮ್ಯಾಕ್ಸಿಲಾ ಉಂಟಲ್ಲ, ಮೇಲೆದು ಜಾ, ಅದು ಕೆಲವು ಪೇಷಂಟಲ್ಲಿ ಒಳಗಡೆ ಇರ್ತದೆ, ಅದಕ್ಕೆ ನಾವು ಕ್ಲಾಸ್ 3 ಅಂತ ಹೇಳೋದು. ಸೊ ಅದು ಕ್ಲೆಫ್ಟ್ ಪೇಷಂಟ್ಸಲ್ಲಿ ನೀವು ನೋಡಿರ್ಬೋದು, ಹೇರ್ ಲಿಪ್ ಹೇಳ್ತಾರೆ. ಸೊ ಆ ಪೇಷಂಟಲ್ಲಿ ಜಾಸ್ತಿ. ಸೊ ಆ ಕೇಸಲ್ಲಿ ಈ ಡಿವೈಸ್ ಮ್ಯಾಕ್ಸಿಲಾನ್ನು ಹೊರಗಡೆ ಕರ್ಕೊಂಡು ಬರ್ತದೆ. ಸೊ ಇದು ಡಿವೈಸ್ ಮೊದಲು ಇಲ್ಲ ಅಂತ ಹಾಗೇನಿಲ್ಲ, ಬೇರೆ ಟೈಪ್ದು ಡಿವೈಸ್ ಉಂಟು, ಯಾವುದು ಹೊರಗಡೆಯಿಂದ ಹಾಕೋದು. ಆದರೆ ನಂದು ಡಿವೈಸ್ ಬಾಯಿ ಒಳಗಡೆಯಿಂದ ಹಾಕೋದು. ಸೊ ಅದಕ್ಕೆ ನಾನು ಪೇಟೆಂಟ್ ಮಾಡಿದ್ದೇನೆ, ಆ್ಯಂಡ್ ಪೇಟೆಂಟ್ಸೇ ನನಗೆ ಸಿಕ್ಕಿದೆ. ಅದರಲ್ಲಿ ಮಾತ್ರ ಅಲ್ಲ, ನಾನು ಇನ್ನೊಂದು ಬ್ರ್ಯಾಕೆಟ್ ಮಾಡಿದ್ದೆ, ನಮ್ಮ ಫಿಕ್ಸ್ಡ್ ಆರ್ಥೋಡಾಂಟಿಕ್ಸ್ ಉಂಟಲ್ಲ, ಸೊ ಒಂದು ಬೇರೆ ಸ್ಪೆಷಲೈಸ್ಡ್ ಬ್ರ್ಯಾಕೆಟ್ ಮಾಡಿದ್ದೇನೆ. ಸೊ ದ್ಯಾಟ್ ಆಲ್ಸೋ ಐ ಹ್ಯಾವ್ ಪೇಟೆಂಟೆಡ್ ಇಟ್, ಆ್ಯಂಡ್ ಹೋಪ್ಫುಲಿ ಇಟ್ ವಿಲ್ ಕಮ್ ಇನ್ ಟು ಪ್ರೊಡಕ್ಷನ್ ಸೂನ್. ಇನ್ನೊಂದು ಏನು ಮಾಡಿದ್ದೇನೆ ಅಂತ, ನಾವೊಂದು UED, ಯೂನಿವರ್ಸಲ್ ಎರ್ಗೊನಾಮಿಕ್ ಡಿವೈಸ್ ಅಂತ ಮಾಡಿದ್ದೇನೆ. ಸೊ ದ್ಯಾಟ್ ಈಸ್ ಲೈಕ್ ಸ್ಕ್ರೂ ಪ್ಲೇಸ್ಮೆಂಟ್. ಸೊ ಅದು ಬಾಯಿ ಒಳಗಡೆ ನಾವು ಒಂದೊಂದು ಆ್ಯಂಗಲಲ್ಲಿ ಸ್ಕ್ರೂ ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಉಂಟು. ಸೊ ಆ ಡಿವೈಸ್ ನಾವು ಟರ್ನ್ ಮಾಡುವಾಗ ಆಟೋಮ್ಯಾಟಿಕ್ಲಿ ಆ ಆ್ಯಂಗಲ್ ಸಹ ಚೇಂಜ್ ಆಗ್ತದೆ. ಸೊ it is very good for people who want to place screws inside the mouth. Not only inside the body, but any part of the body. Fracture ಇದ್ದರೆ ನಮಗೆ ಈ ಆರ್ಥೋಪೆಡಿಷನ್ಸ್ಗೆ ಸ್ಕ್ರೂ ಪ್ಲೇಸ್ ಮಾಡಲಿಕ್ಕೆ ಇದ್ದರೆ ಇದು ಡಿವೈಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಆಫ್ ನಾವು ಐ ಆಮ್ ಪರ್ಸ್ಯೂಯಿಂಗ್, ನಂದು PhD ಸಹ ಮಾಡ್ತಾ ಇದ್ದೇನೆ. ಹೋಪ್ಫುಲಿ ನಾನು ಇನ್ನೊಂದು ವರ್ಷದಲ್ಲಿ ಐ ವಿಲ್ ಫಿನಿಶ್ ಇಟ್. ಡಾಕ್ಟರ್, ಈ ಒಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ? ಇದು ವೆರಿ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್ ನಮ್ಮದು ಪೇಷಂಟ್ಸ್ ನಮಗೆ ಕೇಳೋದು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಹೂ ಕಮ್ ಟು ಅಸ್, ಯಾರು ಬರ್ತಾರೆ ಅವ್ರ ಮಕ್ಕಳು ಬರೋದು.
ಸೊ ಅವ್ರ ಜೊತೆಗೆ ಪೇರೆಂಟ್ಸ್ ಬರುವಾಗ ಅವ್ರು ಕೇಳ್ತಾರೆ ಸರ್ ನಮಗೆ ನಮ್ಮದು ಏಜಲ್ಲಿ ಮಾಡ್ಬೋದಾ, ನಮಗೆ ಮಾಡಲಿಕ್ಕೆ ಉಂಟು. ಸೊ ಆ್ಯಕ್ಚುಲಿ ನಾವು ಅದಕ್ಕೆ ವಿ ಕಾಲ್ ಇಟ್ ಅಡಲ್ಟ್ ಡಾಕ್ಟರ್, ಅಂದರೆ ದೊಡ್ಡವರಿಗೆ ನಾವು ಟ್ರೀಟ್ಮೆಂಟ್ ಮಾಡೋದು. ಸೊ ಓವರ್ ದೇರ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪೆರಿಡಾಂಟಲ್ ಹೆಲ್ತ್, ಬೋನ್ ಹೆಲ್ತ್, ಬಾಯಿ ಒಳಗಡೆದು ಪೆರಿಡಾಂಟಲ್ ಹೆಲ್ತ್, ಗಮ್ಸ್ದು ಹೆಲ್ತ್ ಮತ್ತು ಬೋನ್ ಹೆಲ್ತ್ ಹೇಗೆ ಉಂಟು ಅದರ ಮೇಲೆ ಡಿಪೆಂಡ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿ. ಎಲ್ಲ ಸಮಯದಲ್ಲಿ ಎಸ್ಥೆಟಿಕ್ಸೇ ಚೆಂದ ನೋಡಲಿಕ್ಕೆಲ್ಲ ನಾವು ಅಡಲ್ಟ್ ಆರ್ಥೋಡಾಂಟಿಕ್ಸ್ ಮಾಡೋದಲ್ಲ. ನಾವು ಅದನ್ನು ಮಾಡೋದು ಫಂಕ್ಷನ್ ಸರಿ ಮಾಡಬೇಕು. ಒಂದು ಸಲ ಫಂಕ್ಷನ್ ಸರಿ ಮಾಡಿದ ನಂತರ ಆ್ಯಂಡ್ ಸ್ವಲ್ಪ ನಾವು ಅದರಲ್ಲಿ ಎಸ್ಥೆಟಿಕ್ಸ್ ಸರಿ ಆಗೋದಾದರೆ ನಾವು ಮಾಡ್ತೀವಿ. ಇಟ್ ಆಲ್ ಡಿಪೆಂಡ್ಸ್ ಹೌ ಮಚ್ ವಿ ಕ್ಯಾನ್ ಅಚೀವ್ ಆ್ಯಂಡ್ ಹೌ ಗುಡ್ ದಿ ಪೆರಿಡಾಂಟಲ್ ಹೆಲ್ತ್ ಆಫ್ ದ ಪೇಷಂಟ್, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಡಾಕ್ಟರ್, ಈ ಟ್ರೀಟ್ಮೆಂಟನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಾ ಅಥವಾ ತಡವಾದರೆ ಏನಾದರೂ ತೊಂದರೆ ಇದೆಯಾ? ಅದೇ, ಸೊ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಲ್ವೇಸ್ ಈಸಿ ವೆನ್ ದ ಪೇಷಂಟ್ ಈಸ್ ಇನ್ ಎ ಯಂಗರ್ ಏಜ್. ಯಂಗ್ ಪೇಷಂಟ್ಸ್ನವ್ರದ್ದು ಬೋನ್ ಅಷ್ಟು ಡೆನ್ಸ್ ಇರೋದಿಲ್ಲ. ಸೊ ಇಟ್ ಈಸ್ ಯೂಶ್ವಲಿ ಸಾಫ್ಟ್ ಇರುವಾಗ ಟ್ರೀಟ್ಮೆಂಟ್ ಈಸ್ ಬೆಟರ್. ಮೋರ್ ದೆನ್ ದ್ಯಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮಗೆ ಹಲ್ಲು ಮಾತ್ರ ಅಲ್ಲ, ನಾನು ಮೊದಲು ಹೇಳಿದಾಗೆ ಆ ದೌಡೆ ಕರೆಕ್ಷನ್ ಸಹ ನಮಗೆ ಸರಿ ಮಾಡ್ಬೋದು. ಸೊ ವೆನ್ ದ್ಯಾಟ್ ಪೇಷಂಟ್ ಈಸ್ ಗ್ರೋಯಿಂಗ್, ಅವ್ರದ್ದು ಗ್ರೋತ್ ಯಾವಾಗ ಉಂಟು ನಮಗೆ ಎಕ್ಸ್ರೇಲಿ ನೋಡುವಾಗ ಗೊತ್ತಾಗ್ತದೆ ಎಷ್ಟು ಗ್ರೋತ್ ಉಂಟು, ಎಷ್ಟು ಆ ದೌಡೆಯನ್ನು ಮುಂದೆ ಇಲ್ಲ ಅಂದರೆ ಹಿಂದೆ ತಗೊಂಡು ಹೋಗ್ಬೋದು. ಸೊ ಆ ಏಜಲ್ಲಿ ನಮಗೆ ಮಾಡೋದು ಸುಲಭ ಆಗ್ತದೆ. ಅಡಲ್ಟ್ ಆರ್ಥೋಡಾಂಟಿಕ್ಸಲ್ಲಿ ನಾನು ಮೊದಲು ನಿಮಗೆ ಹೇಳಿದಾಗೆ ಅದರಲ್ಲಿ ಗಮ್ಸ್ ಕಂಡೀಷನ್, ಅದರದ್ದು ಬೋನ್ ಕಂಡೀಷನ್ ಸರಿ ಇರಬೇಕು. ಅದು ಸಹ ನಮಗೆ ಆ ಏಜಲ್ಲಿ ಸರಿ ಮಾಡಲಿಕ್ಕೆ ಆಗ್ತದೆ. ಪ್ಲಸ್ ಅಡಲ್ಟ್ ಆರ್ಥೋಡಾಂಟಿಕ್ಸಲ್ಲಿ ನಮಗೆ ಆರ್ಥೋಡಾಂಟಿಕ್ಸ್ ಮಾತ್ರ ಅಲ್ಲ, ನಮಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಸಹ ಮಾಡ್ಬೋದು. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂತ, ಸೊ ಇದರ ಬಗ್ಗೆ ಹೇಳ್ಬೋದಾ? ಸೊ ನಾನು ಮೊದಲು ಹೇಳಿದಾಗೆ ಇಟ್ ಈಸ್ ಅ ಪಾರ್ಟ್ ಆಫ್ ಅಡಲ್ಟ್ ಆರ್ಥೋ. ನಾವು ಯಾವುದು ಸರ್ಜರಿ ಮಾಡೋದಾದರೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ. ಮೈನರ್ ಸರ್ಜಿಕಲ್ ಪ್ರೊಸೀಜರ್ ಮತ್ತು ಮೇಜರ್ ಸರ್ಜಿಕಲ್. ಮೈನರ್ ಸರ್ಜಿಕಲ್ ಪ್ರೊಸೀಜರ್ ಚಿಕ್ಕ ಎಕ್ಸ್ಟ್ರಾಕ್ಷನ್ ಮಾಡೋದು, ಆರ್ಥೋಡಾಂಟಿಕ್ಸ್ಗೋಸ್ಕರ ನಾವು ಎಕ್ಸ್ಟ್ರಾಕ್ಷನ್ ಮಾಡೋದು. ಇಲ್ಲಾಂದರೆ ಒಂದು ಇದು ಇರ್ತದೆ ಅಂತ ಫ್ರೀನಮ್ ಅಟ್ಯಾಚ್ಮೆಂಟ್ ಇರ್ತದೆ, ಮಿಡ್ ಲೈನ್ ಸ್ಪೇಸ್ ಇರ್ತದಲ್ಲ ಅದಕ್ಕೆ ಫ್ರೀ. ಸೊ ದೋಸ್ ಆರ್ ಆಲ್ ಮೈನರ್ ಸರ್ಜಿಕಲ್ ಪ್ರೊಸೀಜರ್ಸ್ ವಿಚ್ ಇಸ್ ಡನ್ ಇನ್ ದ ಕ್ಲಿನಿಕ್ ಇಟ್ ಸೆಲ್ಫ್. ವೆರಾಸ್ ಅಡಲ್ಟ್ ಆರ್ಥೋಡಾಂಟಿಕ್ಸಲ್ಲಿ ಏನಾಗ್ತದೆ ಅಂದರೆ ದೇರ್ ಆರ್ ಸಮ್ ಪೇಷಂಟ್ಸ್ ಕೆಳಗಡೆ ದವಡೆ ತುಂಬ ಮುಂದೆ ಇರ್ತದೆ, ಅದಕ್ಕೆ ನಾವು ಕ್ಲಾಸ್ 3, ಇಲ್ಲಾಂದರೆ ಮೇಲೆದ ದವಡೆ ಹಿಂದೆ ಇರ್ತದೆ, ಇಲ್ಲಾಂದರೆ ಕಾಂಬಿನೇಷನ್, ಎರಡು ಕಾಂಬಿನೇಷನ್. ಸೊ ಆ ಇದರಲ್ಲಿ ನಾವು ಸಂದರ್ಭದಲ್ಲಿ ನಾವು 18 years ಪೇಷಂಟ್ ಗ್ರೋತ್ ಕಂಪ್ಲೀಟ್ ಆಗೋ ತನಕ ನಾವು ಕಾಯ್ತೇವೆ. ಅದ ನಂತರ ನಾವು ಏನು ಮಾಡ್ತೇವೆ, ವಿ ಡೂ ಅದರದ್ದು ಎಕ್ಸ್ರೇ ನೋಡಿ ನಾವು ಎನಾಲಿಸಿಸ್ ಮಾಡ್ತೇವೆ. ಎಷ್ಟು ದವಡೆ ಕೆಳಗಡೆದ ದವಡೆ ಮುಂದೆ ಉಂಟು, ಇಲ್ಲಾಂದರೆ ಮೇಲೆದ ದವಡೆ ಎಷ್ಟು ಹಿಂದೆ ಉಂಟು. ಆ ಎನಾಲಿಸಿಸ್ ಪ್ರಕಾರ ನಾವು ಒಂದು ಟೀಮ್ ವರ್ಕ್ ಮಾಡ್ತೇವೆ. ನಮ್ಮದು ಡಿಪಾರ್ಟ್ಮೆಂಟ್ ಮತ್ತು ಓರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನು. ಸೊ ನಾವು ಮತ್ತು ಅವರು ಪ್ರೀ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಮಾಡ್ತೇವೆ. ಫಸ್ಟ್ ಆರ್ಥೋಡಾಂಟಿಕ್ಸ್ ಮಾಡಿ ಲೆವೆಲ್ ಮಾಡಿ ಹಲ್ಲನ್ನು, ಮತ್ತು ನಾವು ಮತ್ತು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಾವು ಡಿಸೈಡ್ ಮಾಡ್ತೇವೆ ಕೆಳಗಡೆದ ದವಡೆ ಎಷ್ಟು ಹಿಂದೆ ತೊಗೊಳ್ಬೇಕು, ಇಲ್ಲಾಂದರೆ ಮೇಲೆದ ದವಡೆ ಎಷ್ಟು, ಇಲ್ಲಾಂದರೆ ಎಷ್ಟು ಮಾಡಬೇಕು, ಕಾಂಬಿನೇಷನ್ ಮಾಡಿ ಆ ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಪೇಷಂಟಿಗೆ ಮತ್ತು ಫಂಕ್ಷನ್ನಿಗೆ ಮತ್ತು ಎಸ್ಥೆಟಿಕ್ಸಿಗೆ ಯಾವುದು ಬೆಟರ್ ಅಂತ ಹೋಲ್ಸಮ್ ಅಪ್ರೋಚ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದ್ಯಾಟ್ ಈಸ್ ಸರ್ಜಿಕಲ್ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಡನ್ ಅಲಾಂಗ್ ವಿತ್ ದಿ ಸರ್ಜರಿ ಡಿಪಾರ್ಟ್ಮೆಂಟ್. ಡಾಕ್ಟರ್, ಈ ಸೀಳು ತುಟಿ ಅಥವಾ ಕ್ಲೆಫ್ಟ್ ಲಿಪ್ ಅಂತ ಕರಿತೀವಿ, ಇದರಲ್ಲಿ ಈ ಆರ್ಥೋಡಾಂಟಿಸ್ಟ್ಗಳ ಪಾತ್ರ ಏನು? ಸೊ ಈ ಸೀಲ್ ತುಟಿಯ ಇಲ್ಲಾಂದರೆ ಕ್ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ನಾವು ಹೇಳ್ತೀವಲ್ಲ, ಮೊದಲು ಅದರ ಟ್ರೀಟ್ಮೆಂಟ್ ಅಪ್ರೋಚ್ ತುಂಬ ಕಷ್ಟ ಇತ್ತು. ಅಷ್ಟು ಅವೇರ್ನೆಸ್ ಇರಲಿಲ್ಲ, ಪೇಷಂಟ್ನವರಿಗೆ ಗೊತ್ತಿರಲಿಲ್ಲ ಎಂತ ಮಾಡೋದು. ಅವರು ಅದನ್ನೊಂದು ಶಾಪ ನಮಗೆ ಅಂತ ಹಾಗೆ ಎಣಿಸ್ತಾ ಇದ್ರು, ಮತ್ತು ಅವರು ಟ್ರೀಟ್ಮೆಂಟ್ ಸಹ ಮಾಡ್ತಾ ಇರಲಿಲ್ಲ. ಸೊ ಅದು ಅವ್ರು ದೊಡ್ಡ ಆಡುವಾಗ ಅದರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ವಿ ಆ್ಯಸ್ ಆರ್ಥೋಡಾಂಟಿಸ್ಟ್ ವಿ ಡೂ ಅ ಹೋಲ್ಸಮ್ ಅಪ್ರೋಚ್, ವಿ ಡೂ ಅ ಬಿಗ್ ಟೀಮ್ ಅಪ್ರೋಚ್. ನಾವು ಓರಲ್ ಸರ್ಜನ್ದು ಹೆಲ್ಪ್ ತಗೊಳ್ತೀವಿ, ಪೀಡಿಯಾಟ್ರಿಷಿಯನ್ಸ್ದು ಹೆಲ್ಪ್ ತಗೊಳ್ತೀವಿ, ಗೈನಕಾಲಜಿಸ್ಟ್ ಹೆಲ್ಪ್ ತಗೊಳ್ಳಿ, ಎಲ್ಲ ಟ್ರೀಟ್ಮೆಂಟ್ ಒಟ್ಟಿಗೆ ಮಾಡಿ, ಸ್ಪೀಚ್ ಥೆರಪಿಸ್ಟ್ ಅವ್ರದ್ದು ಎಲ್ಲ ಹೆಲ್ಪ್ ತಗೊಂಡು ನಾವು ಆ್ಯಸ್ ಸೂನ್ ಆ್ಯಸ್ ಪೇಷಂಟ್ ಮಕ್ಕಳು ಹುಟ್ತಾರಲ್ಲ ಆವಾಗಿಂದನೇ ನಾವು ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ನಾವು ಅದಕ್ಕೆ ಒಂದು NAMMA ಪ್ಲ್ಯಾನ್ಸ್ ಅಂತ, ನೇಸೋ ಆಲ್ವೆಲರ್ ಮೋಲ್ಡಿಂಗ್. ಸೊ ಕ್ಲೆಫ್ಟ್ ಪ್ಯಾಲೆಟ್ ಇರುವಾಗ ಅದರದ್ದು ಮೇಲೆದ ದವಡೆ ಸೆಪ್ರೇಟ್ ಆಗಿರ್ತದೆ. ಸೊ ಅದನ್ನು ನಾವು ಫಸ್ಟ್ ಎಷ್ಟಾಗ್ತದೆ ಅದರದ್ದು ಸಿವಿಯರಿಟಿ ಕಮ್ಮಿ ಮಾಡ್ತೇವೆ. ಸೊ ಅದಕ್ಕೆ ನಾವು ನೇಸೋ ಆಲ್ವೆಲರ್ ಮೋಲ್ಡಿಂಗ್ NAMMA ಅಂತ ಹೇಳಿ, ಸೊ ನೇಸೋ ಆಲ್ವೆಲರ್ ಮೋಲ್ಡ್ ಮಾಡಿ ಅದನ್ನು ಎಷ್ಟಾಗ್ತದೆ ಅಷ್ಟು ಹತ್ತಿರ ತರ್ತೀವಿ. ಅದ ನಂತರ ವಿ ಅಪ್ರೋಚ್ ದಿ ಓರಲ್ ಸರ್ಜನ್ಸ್. ಬಿಫೋರ್ ದ್ಯಾಟ್ ಓನ್ಲಿ ವಿ ಡೂ ಅ ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡ್ತೇವೆ ಫಸ್ಟೇ. ಅದನ್ನು ಅಪ್ರೋಚ್ ಮಾಡಿ ಅವರು ಆವಾಗ ಲಿಪ್ ಸಹ ಸ್ಪ್ಲಿಟ್ ಇದ್ದರೆ, ಲಿಪ್ಪಲ್ಲಿ ಸ್ಪ್ಲಿಟ್ ಇದ್ದರೆ ಅವರು ಲಿಪ್ ಸಹ ಟ್ರೀಟ್ಮೆಂಟ್ ಮಾಡ್ತಾರೆ. ಅದ ನಂತರ ಅವರಿಗೆ
ಹಾಲು ಕುಡಿಯೋದಕ್ಕೆ ಅದಕ್ಕೆ ಆಪ್ಚುಲೇಟರ್ಸ್ ಎಲ್ಲ ಕೊಟ್ಟು ಹಾಲು ಕುಡಿಲಿಕ್ಕೆ ಸುಲಭ ಮಾಡ್ತಾರೆ. ಪೇಷಂಟ್ ತಂದೆ ತಾಯಿಗೆ ಸ್ವಲ್ಪ ಸೈಕಲಾಜಿಕಲಿ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಇದೇನು ದೊಡ್ಡ ವಿಷಯ ಅಲ್ಲ, ಇದು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ. ಸೊ ಅವ್ರಿಗೆ ಮತ್ತೆ ಮಕ್ಕಳಿಗೆ ಪೇರೆಂಟ್ಸಿಗೆ ಸಹ ಗೊತ್ತಾಗ್ತದೆ ಏನು ದೊಡ್ಡ ವಿಷಯ ಅಲ್ಲ, ಟ್ರೀಟ್ಮೆಂಟ್ ಮಾಡ್ಬೋದು. ಅವ್ರ ಮೊದಲದ ಥಾಟ್ ಮತ್ತು ಈಗದ ಥಾಟ್ ಚೇಂಜ್ ಆಗ್ತದೆ. ಸೊ ಅವರಿಗೆ ಸಹ ಖುಷಿ ಆಗ್ತದೆ, ಅವ್ರ ಮಕ್ಕಳು ಹಾಲು ಕುಡಿತಾರೆ. ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಸ್ಪೀಚ್ ಥೆರಪಿಸ್ಟನ್ನು ಕರೆಸ್ತೇವೆ. ಸೊ ಅವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತೇವೆ. ಪೇರೆಂಟ್ಸ್ಗೆ ಅವೇರ್ ಮಾಡ್ತಾರೆ ಹೇಗೆ ಮಕ್ಕಳು ಮಾತಾಡಬೇಕು, ನಾಲಿಗೆ ಎಲ್ಲಿ ಇರಬೇಕು ಮಾತಾಡುವಾಗ. ಈ ಕೆಲವು ಪ್ರೊನೌನ್ಸಿಯೇಷನ್ ಬರೋದಿಲ್ಲ ಅದು ಇರುವಾಗ, ಸೊ ನಾಲಿಗೆ ಎಲ್ಲಿ ಇರಬೇಕು. ಸೊ ಅದೆಲ್ಲ ಮಾಡಿ ಪೇಷಂಟ್ನವರಿಗೆ ಅಪ್ರೋಚ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೇವೆ. ಅಟ್ ದಿ ಎಂಡ್ ಆಫ್ ದ ಟ್ರೀಟ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಫ್ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಪೇಷಂಟಿಗೆ ಕ್ಲೆಫ್ಟ್ ಉಂಟಂತ ಗೊತ್ತೇ ಆಗೋದಿಲ್ಲ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಟ್ ಶುಡ್ ಬಿ ಅ ಹೋಲಿಸ್ಟಿಕ್ ಅಪ್ರೋಚ್ ಪ್ಲಸ್ ಅ ಟೋಟಲ್ ಟೀಮ್ ವರ್ಕ್. ಹಾಗಾದರೆ ಯಾವ ಸಮಯದಲ್ಲಿ ಒಂದು ಸರ್ಜರಿ ಮಾಡಿದರೆ ಉತ್ತಮ ಅಂತ ನೀವು ಹೇಳ್ತೀರಿ? ಸೊ ನಾವು ಅದಕ್ಕೆ ಹೇಳೋದು, ಇಟ್ ಈಸ್ ನಾಟ್ ಟೂ ಡಿಫಿಕಲ್ಟ್. ಸೊ ದೇರ್ ಈಸ್ ವೇರಿಯಸ್ ಸ್ಕೂಲ್ಸ್ ಆಫ್ ಥಾಟ್. ಫಸ್ಟಿಗೆ ಮಾಡ್ಬೋದು, ಮತ್ತೆ ಸಹ ಮಾಡ್ಬೋದು. ಸೊ ದಟ್ ಈಸ್ ವೈ ಐ ಸೆಡ್ ಇಟ್ ಈಸ್ ಅ ಟೋಟಲ್ ಟೀಮ್ ಅಪ್ರೋಚ್. So now we as orthodontists, what we do, we would prefer the severity to be less. ಅದು ಸಿವಿಯರಿಟಿ ನಾನು ಹೇಳಿದೆಲ್ಲ ಮೇಲೆದ ದೌಡೆ ಸೆಪ್ರೇಟ್ ಇರ್ತದೆ. ಅದು ನಾವು ಫಸ್ಟಲ್ಲಿ ಸರ್ಜರಿ ಮಾಡಿದರೆ ತುಂಬ ಸ್ಕಾರ್ ಬರ್ತದೆ. ಸ್ಕಾರ್ ಟಿಶ್ಯೂ ಬಂದರೆ ಅದು ಒಟ್ಟಿಗೆ ಬರಲಿಕ್ಕೆ ತುಂಬ ಕಷ್ಟ. ಸೊ ನಾವೇನು ಮಾಡ್ತೇವೆ, ಆ ದೌಡೆಯನ್ನು ಮೋಲ್ಡ್ ಮಾಡ್ತೇವೆ. ಮೆಲ್ಲ ಅದನ್ನು ಎಷ್ಟಾಗ್ತದೆ ಅಷ್ಟು ಗ್ರೋತ್ ಉಂಟಲ್ಲ. ಸೊ ಅದನ್ನು ನಾವು ಒಟ್ಟಿಗೆ ತರ್ತೇವೆ ಶೆಲ್ಫ್. ಸೊ ನಾವು ಅದನ್ನು ಗ್ರೋತಲ್ಲಿ ಒಟ್ಟಿಗೆ ತಂದರೆ ಆವಾಗ ಸರ್ಜರಿ ಮಾಡಿದರೆ ಸ್ಕಾರ್ ಟಿಶ್ಯೂ ಕಮ್ಮಿ ಆಗ್ತದೆ. ಪ್ಲಸ್ ಹಲ್ಲು ಬರೋದು ಏಜಲ್ಲಿ ಕರೆಕ್ಟ್ ಲೆವೆಲಲ್ಲಿ ಹಲ್ಲು ಬರ್ತದೆ. ಸೊ ಲೈಕ್ ಐ ಸೆಡ್, ಮೊದಲು ಹೇಳಿದಾಗೆ ನಾವು ಟೀಮ್ ಅಪ್ರೋಚ್ ಮಾಡಿದರೆ ದೇರ್ ಇಸ್ ದ ಅರ್ಲಿಯರ್ ಯು ಡೂ ದ ಟ್ರೀಟ್ಮೆಂಟ್ ವಿತ್ ಲೆಸ್ ಸಿವಿಯರಿಟಿ ಈಸ್ ಆಲ್ವೇಸ್ ಬೆಟರ್. ಸೊ ಇಟ್ ಈಸ್ ನಾಟ್ ಹೀಗೆ ಇದು ಇಷ್ಟರಲ್ಲಿ ಟ್ರೀಟ್ಮೆಂಟ್ ಆಯಿತು, ಸರ್ಜರಿ ಆಯಿತು, ಟ್ರೀಟ್ಮೆಂಟ್ ಆಯ್ತಂತ ವಿಷಯ ಅಲ್ಲ. ಅದ ನಂತರ ದೇರ್ ಕ್ಯಾನ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಅ ರಿಲ್ಯಾಪ್ಸ್, ಸೈನಸ್ ಆಗ್ಬೋದು. ಸೊ ಇಟ್ ಇಸ್ ಆಲ್ ಕಮ್ಸ್ ಇನ್ ಸ್ಟೇಜಸ್. ಮತ್ತು ನಿಮಗೆ ಅದು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಪುನಃ ಲಿಪ್ ಸರ್ಜರಿ ಮಾಡಬೇಕಾ ಅದೆಲ್ಲ ನೋಡಿ ಅದು ಓರಲ್ ಸರ್ಜನ್ಸ್ ಒಪಿನಿಯನ್ ತಗೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಹಾಗಾದರೆ ಕ್ಲೆಫ್ಟ್ ಲಿಪ್ಪಿಗೆ ಕಾರಣ ಏನು ಡಾಕ್ಟರ್? ಇಟ್ ಈಸ್ ವೇರಿಯಸ್ ಫ್ಯಾಕ್ಟರ್ಸ್. ಒನ್ ಇಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ತದೆ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಇನ್ನೊಂದು ಫ್ಯಾಕ್ಟರ್ ಹೇಳ್ತಾರೆ, ಮಕ್ಕಳು ಹೊಟ್ಟೆಯಲ್ಲಿರುವಾಗ ಎಂಬ್ರಿಯಾಲಜಿಕಲ್ ಸ್ಟೇಜಲ್ಲಿ ನಾಲಿಗೆ ಮೇಲೆ ಇದ್ದರೆ ಅದು ಎರಡು ಶೆಲ್ವ್ಸ್ ಸೆಪ್ರೇಟ್ ಆಗೋದಿಲ್ಲ. ಸೊ ಬೇಸಿಕಲಿ ಇಟ್ ಈಸ್ ಅ ಇಟಿಯಾಲಜಿಕಲ್ ಫ್ಯಾಕ್ಟರ್. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಆರ್ಥೋಡಾಂಟಿಸ್ಟ್ ಆಗಬೇಕು ಅಂತ ಬಯಸ್ತಾರೆ. ಸೊ ಅಂಥವರಿಗೆ ನಿಮ್ಮ ಸಜೆಷನ್ ಏನು? ಸೊ ಈ ಸ್ಟೂಡೆಂಟ್ಸ್ನವರಿಗೆ ಅವರು ಫಸ್ಟ್ ಡಿಸೈಡ್ ಮಾಡ್ತಾರೆ, ಅವರಿಗೆ ಸೈನ್ಸ್ ಫೀಲ್ಡ್ ಬೇಕಾ, ಕಾಮರ್ಸ್ ಫೀಲ್ಡ್ ಬೇಕಾ. ಇದು ಆಗೋದು 11th. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಯಾರಿಗೆ ಇಂಜಿನಿಯರಿಂಗ್ ಬೇಕು ಅವರು ದೇ ವಿಲ್ ಟೇಕ್ ಮೋಸ್ಟ್ ಆಫ್ ದ ಟೈಮ್ ಮ್ಯಾಥಮೆಟಿಕ್ಸ್. ಯಾರಿಗೆ ಸೈನ್ಸ್ ಬೇಕು, ಮೆಡಿಕಲ್ ಇಲ್ಲ ಅಂದರೆ ಡೆಂಟಿಸ್ಟ್ರಿ ಬೇಕಾದರೆ ಅವರು ಬಯಾಲಜಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅದ ನಂತರ ದೇ ಹ್ಯಾವ್ ಟು ರೈಟ್ ಅದು ನೀಟ್ ಎಕ್ಸಾಮ್ ಬರೆದ ನಂತರ ದೇ ವಿಲ್ ಬಿ ಸಿಲೆಕ್ಟೆಡ್ ಇನ್ ಸರ್ಟನ್ ಕಾಲೇಜಸ್. ದೇ ಹ್ಯಾವ್ ಟು ಜಾಯಿನ್ ದ ಬೇಸಿಕ್ ಡೆಂಟಿಸ್ಟ್ರಿ ಕೋರ್ಸ್. ಡೆಂಟಲ್ ಕಾಲೇಜ್ ಸೇರಬೇಕು. ಡೆಂಟಲ್ ಕಾಲೇಜ್ ಸೇರುವಾಗ ಇಟ್ ಈಸ್ ಅ 4 years + 1 year ಆಫ್ ಇಂಟರ್ನ್ಶಿಪ್, 1 year ಆಫ್ ಇಂಟರ್ನ್ಶಿಪ್. ಅದನ್ನು ಆಗಿ ನಂತರ ಈ ಸ್ಟೂಡೆಂಟ್ಸ್ಗೆ ಒಂದು ದೇ ವಿಲ್ ವಾಂಟ್ ಟು ಡೂ, ಅವರಿಗೆ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರ್ತದೆ. ಒಂದು ಆರ್ಥೋಡಾಂಟಿಕ್ಸ್, ಇಲ್ಲಾಂದರೆ ಓರಲ್ ಸರ್ಜರಿ, ಇಲ್ಲಾಂದರೆ ಫಿಲ್ಲಿಂಗ್, ಇಲ್ಲಾಂದರೆ ರೂಟ್ ಕೆನಾಲ್ ಮಾಡೋದು. ಹಾಗೆ ನಮ್ಮದು ಬ್ರಾಂಚಸ್ ಉಂಟು. ಸೊ ಆ ಬ್ರಾಂಚ್ ಅವ್ರು ಡಿಸೈಡ್ ಮಾಡಿ ಯಾರಿಗೆ ಆರ್ಥೋಡಾಂಟಿಕ್ಸ್ ಬೇಕು ಅವರು ಪುನಃ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅವರಿಗೆ ಕಾಂಪಿಟೆಂಟ್ ಇನಫ್ ಇದ್ದರೆ, ಅದು ಮಾರ್ಕ್ಸ್ ಸಿಕ್ಕಿದರೆ ದೇ ಕ್ಯಾನ್ ಜಾಯಿನ್ ಆರ್ಥೋಡಾಂಟಿಕ್ಸ್ ವಿಚ್ ಇಸ್ ಅ 3 years ಕೋರ್ಸ್. ಡಾಕ್ಟರ್, ನಿಮ್ಮ ಈ ಒಂದು ಆರ್ಥೋಡಾಂಟಿಕ್ಸ್ ಮೂಲಕ ಜನರಿಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನಮ್ಮದು ಡೇ ಟು ಡೇ ಪ್ರಾಕ್ಟೀಸಲ್ಲಿ ಏನು ನೋಡ್ತೇವೆ ಅಂದರೆ, ಪೇಷಂಟ್ಸ್ ಬರುವಾಗ ಕೆಲವು ಸಲ ತುಂಬ ಲೇಟ್ ಆಗ್ತದೆ. ಸೊ ಮಕ್ಕಳು ಬರುವಾಗ ಕೆಲವು ಹಲ್ಲು ಇರುವುದಿಲ್ಲ, ಪರ್ಮನೆಂಟ್ ಹಲ್ಲು ಇರುವುದಿಲ್ಲ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಫಂಕ್ಷನ್ ಪ್ಲಸ್ ಎಸ್ಥೆಟಿಕ್ಸ್. ಸೊ ವಾಟ್ ಐ ವುಡ್ ಸಜೆಸ್ಟ್, ಏನು ನಾನು ಹೇಳ್ಬೋದು ಅಂದು ವೀಕ್ಷಕರಿಗೆ ಅಂತ, ನಿಮ್ಮದು ಡೆಂಟಿಸ್ಟ್ ಹತ್ರ ನೀವು ಅಟ್ಲೀಸ್ಟ್ ಒನ್ಸ್ ಇನ್ 6 months ಒಂದು ಚೆಕಪ್ಗೆ ಹೋಗಬೇಕು. ಟ್ರೀಟ್ಮೆಂಟ್ ಮಾಡೋದು ಅಗತ್ಯ ಉಂಟಾ ಇಲ್ಲ ಅಂತ ನಿಮ್ಮದು ಡೆಂಟಿಸ್ಟ್ ಹೇಳ್ತಾರೆ. ಮತ್ತು ನಿಮ್ಮದು ಮಕ್ಕಳಿಗೆ ಕ್ರೌಡಿಂಗ್, ಸ್ಪೇಸಿಂಗ್, ಇಲ್ಲಾಂದರೆ ಹಲ್ಲು ಮುಂದೆ ಇದ್ದರೆ ಡಾಕ್ಟ್ರ್ ಹೇಳ್ತಾರೆ ಈ ಏಜಲ್ಲಿ ನೀವು ಟ್ರೀಟ್ಮೆಂಟ್ ಮಾಡೋದು. ನಿಮ್ಮದು ದೌಡೆ ಸರಿ ಇಲ್ಲ ಅಂದರೆ ಡಾಕ್ಟ್ರ್ ಹೇಳ್ತಾರೆ ದೌಡೆ ಸರಿ ಇಲ್ಲ, ಶಾರ್ಟ್ ಉಂಟು,
ಆರ್ಥೋಡಾಂಟಿಕ್ ಒಪಿನಿಯನ್ ತಗೊಳ್ಳಿ ಅಂತ. ಸೊ ಸ್ಪೆಷಲಿಸ್ಟ್ ಇದ್ದರೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಆರ್ಥೋಡಾಂಟಿಕ್ ಸ್ಪೆಷಲಿಸ್ಟ್ ಎಲ್ಲ ಡೆಂಟಲ್ ಕ್ಲಿನಿಕಲ್ಲಿ ಇರ್ತಾರೆ. ವೆದರ್ ಇಟ್ ಈಸ್ ಅಲೈನರ್ಸ್ ಆರ್ ಇಟ್ ಈಸ್ ಫಿಕ್ಸ್ಡ್ ಅಪ್ಲಯನ್ಸಸ್, ಯು ಹ್ಯಾವ್ ಟು ಸಿ ದ್ಯಾಟ್ ಇಟ್ ಈಸ್ ಡನ್ ಬೈ ಅರ್ ಆರ್ಥೋಡಾಂಟಿಸ್ಟ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಬಿಕಾಸ್ ಒನ್ಸ್ ದ ಡ್ಯಾಮೇಜ್ ಇಸ್ ಡನ್ ಮತ್ತೆ ನಮಗೆ ರಿವರ್ಸ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಯು ಗೆಟ್ ಯುವರ್ ಟ್ರೀಟ್ಮೆಂಟ್ ಡನ್ ಅಟ್ ದ ಅರ್ಲಿಯೆಸ್ಟ್. ನೀವು ಎಷ್ಟಾಗ್ತದೆ ಅಷ್ಟು ಒಪಿನಿಯನ್ ತಗೊಂಡ ನಂತರ you see that your treatment is done by an orthodontist. That is the most important thing. Whether it is fixed appliance, whether it is aligner, when a specialist does the treatment, the approach is definitely very easy, simple and the best approach. After new orthodontics aad nantara sa importance should be given to maintaining of oral hygiene. So the orthodontist nimge ಹೇಳ್ತಾರೆ ಹೇಗೆ ಬ್ರಷ್ ಮಾಡೋದು, ಹೇಗೆ ಮೇಂಟೈನ್ ಮಾಡೋದು, ಬ್ರಷಿಂಗ್ ಎಷ್ಟು ಸಲ ಮಾಡಬೇಕು, ಯಾವುದು ಬ್ರಷ್ ಯೂಸ್ ಮಾಡಬೇಕು, ಯಾವುದು ಪೇಸ್ಟ್ ಯೂಸ್ ಮಾಡಬೇಕು, ಯಾವುದು ಮೌತ್ ವಾಶ್ ಯೂಸ್ ಮಾಡಬೇಕು. ಸೊ ನೀವು ಕರೆಕ್ಟ್ ಮೇಂಟೈನ್ ಮಾಡ್ತೀರಾ ಅಷ್ಟು ಬೇಗ ಮತ್ತು ಫಿನಿಶಿಂಗ್ ಸಹ ಅಷ್ಟು ಚೆಂದ ಆಗ್ತದೆ. ಫಿಕ್ಸ್ಡ್ ಆರ್ಥೋಡಾಂಟಿಕ್ಸ್ ಮಾಡುವಾಗ ಗಟ್ಟಿದು ಮತ್ತು ಸ್ಟಿಕ್ಕಿ ಐಟಮ್, ಅಂಟದ ಐಟಮ್ ಎಲ್ಲ ಜಾಸ್ತಿ ತಿನ್ನಬಾರ್ದು. ತಿಂದರೆ ಅದು ಕಟ್ಟಾಗ್ತದೆ. ಕಟ್ಟಾದರೆ ನಿಮಗೆ ಟ್ರೀಟ್ಮೆಂಟ್ ಲೇಟ್ ಸಹ ಆಗ್ತದೆ, ಫಿನಿಶಿಂಗ್ ಸಹ ಕಾಂಪ್ರಮೈಸ್ ಆಗ್ತದೆ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಒಂದು ಆರ್ಥೋಡಾಂಟಿಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಆರ್ಥೋಡಾಂಟಿಕ್ಸ್ ಅಥವಾ ವಕ್ರದಂತ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.